ವಿಶ್ವದಲ್ಲಿ ಅತ್ಯಂತ ಭೀಕರವಾದ ಹಾವಳಿ ಉಂಟು ಮಾಡಿದ ಕೊರೋನಾ ಲಕ್ಷಾಂತರ ಮಂದಿಯನ್ನ ಬಲಿ ಪಡೆದುಕೊಂಡಿದೆ. ಕೋಟ್ಯಾಂತರ ಮಂದಿಯ ಬದುಕನ್ನು ಕಸಿದುಕೊಂಡಿದೆ. ಹಾಗಿದ್ರೂ ಮಾನವನ ಬದುಕಿಗೆ ಹೊಸ ಪಾಠಗಳನ್ನು ಕಲಿಸಿದೆ. ಆಡಂಬರದ ಜೀವನಕ್ಕೆ ಕಡಿವಾಣ ಹಾಕಿದೆ. ಶಿಕ್ಷಣ ವ್ಯವಸ್ಥೆಗೆ ಮತ್ತೆ ಗುರುಕುಲ ಪದ್ಧತಿಯ ಹೊಸ ಸ್ಥಿತ್ಯಂತರ ಸೃಷ್ಟಿಸಿದೆ. ಅದರಿಂದಾಗಿಯೇ ಶಾಲೆಗಳು ಇದೀಗ ಮನೆ ಬಾಗಿಲಿಗೆ ಬಂದಿವೆ. ವಠಾರ ಶಾಲೆ ಎಂಬ ಕಲ್ಪನೆಯೊಂದಿಗೆ ಮಕ್ಕಳು ಮನೆಯ ಅಂಗಳದಲ್ಲಿ ಪಾಠ ಕೇಳುವಂತಾಗಿದೆ. ಜೂನ್ 1ರಂದು ಹೆಣಬಾರದ ಬ್ಯಾಗುಗಳನ್ನು ಹೊತ್ತುಕೊಂಡು ಶಾಲೆಗೆ ಹೊರಡಬೇಕಾಗಿದ್ದ ಮಕ್ಕಳು ಕೋವಿಡ್ ಎಂಬ ಹೆಮ್ಮಾರಿ ದಿಸೆಯಿಂದ ಮನೆಯಲ್ಲೇ ಉಳಿಯಬೇಕಾಯಿತು. ಕಳೆದ 4 ತಿಂಗಳುಗಳಿಂದ ಮಕ್ಕಳಿಗೆ ಪಾಠ ಪಠ್ಯಗಳು ದೂರವಾದವು. ಖಾಸಗಿ ಶಾಲೆಗಳು ವಾಟ್ಸ್ಆಪ್, ಆನ್ಲೈನ್ ಮೂಲಕ ಮಕ್ಕಳಿಗೆ ಕನಿಷ್ಠ ಪಾಠದ ನೆನಪು ಮಾಡಲು ಪ್ರಾರಂಭ ಮಾಡುತ್ತಿವೆ. ಆದರೆ ಗ್ರಾಮೀಣ ಭಾಗದ ಮಕ್ಕಳು ಸಮರ್ಪಕವಾದ ವ್ಯವಸ್ಥೆ ಇಲ್ಲದೆ ಬಳಲುವಂತಾಯಿತು. ಸರ್ಕಾರಿ ಶಾಲೆಗಳು ಮತ್ತೆ ಗುರುಕುಲ ಪದ್ಧತಿಯ ಶಿಕ್ಷಣವನ್ನ ನೆನಪಿಸುವ ವಠಾರ ಶಾಲೆ ಎಂಬ ಚಿಂತನೆಗೆ ಮೊರೆ ಹೋಗಿವೆ. ಉತ್ತರ ಕರ್ನಾಟಕದ ಭಾಗದಲ್ಲಿ ಶಿಕ್ಷಕರು ತಮ್ಮ ಸ್ವ ಆಸಕ್ತಿಯಿಂದ ಸೃಷ್ಟಿಸಿದ ವಠಾರ ಶಾಲೆ ಎಂಬ ಕಲ್ಪನೆ ಇದೀಗ ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ ವಿದ್ಯಾಗಮ ಯೋಜನೆ ಆರಂಭಕ್ಕೆ ಕಾರಣವಾಯಿತು. ಶಾಲೆಯ ಕೊಠಡಿಗಳಲ್ಲಿ ಕುಳಿತು ಶಿಕ್ಷಕರು ಪಾಠವನ್ನ ನೇರವಾಗಿ ಕೇಳುತ್ತಿದ್ದ ಮಕ್ಕಳಿಗೆ ವಾಟ್ಸ್ಆಪ್ ಮತ್ತು ಆನ್ಲೈನ್ ತರಗತಿಗಳಿಗೆ ಹೊಂದಿಕೊಳ್ಳಲು ಸಾಧ್ಯವಾಗಿಲ್ಲ ಎಂಬುದು ಕಟು ಸತ್ಯ. ಅದರಲ್ಲೂ ಗ್ರಾಮೀಣ ಭಾಗದ ಮಕ್ಕಳು ಈ ಮೊಬೈಲ್ ಶಿಕ್ಷಣ ವ್ಯವಸ್ಥೆಯಲ್ಲಿ ಯಾವುದೇ ಪ್ರಗತಿ ಕಾಣಲು ಸಾಧ್ಯವಾಗ್ತಾ ಇಲ್ಲ. ಆದರೂ ಕನಿಷ್ಠ ಓದುವ, ಬರೆಯುವ ಕಾಯಕ ಮರೆಯದಂತೆ ಮಾಡುವುದಷ್ಟೇ ಇದರ ಮೂಲ ಉದ್ದೇಶವಾಗಿರುವುದರಿಂದ ಇದು ಸಹ್ಯ ಎನ್ನಬೇಕಾಗಿದೆ. ಆದರೆ ಸರ್ಕಾರಿ ಶಾಲೆಗಳಲ್ಲಿ ಪ್ರಾರಂಭವಾದ ಮನೆ ಶಾಲೆಗಳು ಹೊಸ ವ್ಯವಸ್ಥೆಗೆ ನಾಂದಿ ಹಾಡುತ್ತಿವೆ. ಹಳ್ಳಿ ಪ್ರದೇಶಗಳ 5ರಿಂದ 10 ಮಕ್ಕಳನ್ನ ಒಂದೆಡೆ ಸೇರಿಸಿಕೊಂಡು ಮನೆಯೊಂದರಲ್ಲಿ ಮಕ್ಕಳಿಗೆ ಪಾಠ ಹೇಳಲು ಮುಂದಾಗಿರುವ ಶಿಕ್ಷಕರು ಹೊಸ ಪರಿಸರದ ಜೊತೆಗೆ ಶಾಲೆ ಎಂಬ ಪ್ರಪಂಚದಿಂದ ಹೊರಬರುವಂತಾಗಿದೆ. ವಿದ್ಯಾಗಮ ಕಾರ್ಯಕ್ರಮದ ಅಡಿಯಲ್ಲಿ ಅತ್ಯುತ್ತಮವಾದ ಒಂದು ಕಾರ್ಯ ನಮ್ಮಲ್ಲಿ ಆಗ್ತಾ ಇರುವಂಥದ್ದನ್ನು ಎಲ್ಲರೂ ಗಮನಿಸಿದ್ದಾರೆ. ಮಾಧ್ಯಮಗಳಲ್ಲಿ ಕೂಡ ಇದು ಬಂದಿದೆ. ಹಾಗೆಯೇ ರಾಜ್ಯ ಮಟ್ಟದಲ್ಲಿ ಪುತ್ತೂರು ವಲಯದ ವಿದ್ಯಾಗಮ ಕಾರ್ಯಕ್ರಮ ಒಂದು ನೋಟೆಡ್ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ ಎಲ್ಲರಿಂದಲೂ ಆಕರ್ಷಿತವಾಗಿದೆ. ಜಿಲ್ಲೆ ಮಾತ್ರ ಅಲ್ಲ, ರಾಜ್ಯದ ವಿವಿಧ ಜಿಲ್ಲೆಗಳಿಂದಲೂ ಸಹ ಪುತ್ತೂರು ವಲಯದಲ್ಲಿ ಆಗ್ತಿರುವಂತಹ ಒಂದು ವಿದ್ಯಾಗಮ ಕಾರ್ಯಕ್ರಮದ ಬಗ್ಗೆ ಪ್ರಶಂಸೆ ಮಾತ್ರ ಅಲ್ಲ, ಅವರು ಒಂದು ಅನುಕರಣೆ ಮಾಡೋ ಉದ್ದೇಶಕ್ಕೆ, ಮಾರ್ಗದರ್ಶನದ ಒಂದು ಉದ್ದೇಶಕ್ಕಾಗಿ ಸಾಕಷ್ಟು ದೂರವಾಣಿ ಕರೆಗಳನ್ನು ಮಾಡಿರುವಂಥದ್ದನ್ನು ಶಿಕ್ಷಕರು ಇಲಾಖೆಗಳಿಂದ ನಾವು ಗಮನಿಸಿದ್ದೇವೆ. ಸದಾ ಶಾಲಾ ಕೊಠಡಿಗಳಲ್ಲಿಯೇ ಪಾಠ ಕೇಳುತ್ತಿದ್ದ ಮಕ್ಕಳಿಗೂ ತಮ್ಮ ಮನೆ ಅಥವಾ ಪಕ್ಕದ ಮನೆಯಲ್ಲಿ ನಡೆಯುವ ಪಾಠಗಳು ಹೆಚ್ಚು ನೂತನವಾಗಿ ಹಾಗೂ ಅಪ್ಯಾಯಮಾನವಾಗಿ ಕಂಡುಬರುತ್ತಿದೆ. ತಮ್ಮ ಅಥವಾ ಪಕ್ಕದ ಮನೆಯಲ್ಲಿ ಪಾಠಶಾಲೆ, ಮನೆಯಂಗಳದ ಪರಿಸರ ಮಕ್ಕಳಲ್ಲಿ ಹೆಚ್ಚು ಆಸಕ್ತಿದಾಯಕವಾದ ಖುಷಿ ಉಂಟು ಮಾಡ್ತಾ ಇದೆ. ನನಗೆ ಈ ಕಾರ್ಯಕ್ರಮ ತುಂಬಾ ಖುಷಿಯಾಗುತ್ತಿದೆ. ಮಕ್ಕಳಲ್ಲಿ ವಿದ್ಯಾಭ್ಯಾಸವನ್ನು ಇನ್ನೂ ಉಳಿಸಲೆಂದು ಶಿಕ್ಷಕರು ಹರಸಾಹಸ ಪಡುತ್ತಿದ್ದಾರೆ. ಈ ರೀತಿ ಮಾಡುವುದರಿಂದ ಮಕ್ಕಳಲ್ಲಿ ಶಿಕ್ಷಣ ಉಳಿಯುತ್ತದೆ. ನನಗೆ ವಿಡಿಯೋ ಪಾಠ ಎಲ್ಲ ಹಾಕುತ್ತಾರೆ. ವಾಟ್ಸಪ್ಪಲ್ಲಿ ತುಂಬ ಬರುತ್ತದೆ ಕೆಲಸ ಮಾಡಲಿಕ್ಕೆ. ವರ್ಕ್ ಶೀಟ್ ಕೊಡ್ತಾರೆ ಬರೀಲಿಕ್ಕೆ. ಕೃತಿ ಸಂಪುಟಕ್ಕೆ ಹಾಕ್ತಾರೆ, ನಾವು ಹಾಕಬೇಕು. ನಮಗೆ ಅರ್ಥವಾಗದನ್ನು ರಿಪೀಟ್ ಮಾಡಿ ಹೇಳ್ತಾರೆ. ಕೋವಿಡ್ ಹೆಮ್ಮಾರಿ ಬರುವ ಮೊದಲು ಹಿಂದಿನ ಗುರುಕುಲ ಪದ್ಧತಿಯ ಶಿಕ್ಷಣವನ್ನ ಹೊರತುಪಡಿಸಿದ್ರೆ ಇಂತಹ ಒಂದು ಶಿಕ್ಷಣ ವ್ಯವಸ್ಥೆಯನ್ನ ಕಲ್ಪಿಸಿಕೊಳ್ಳಲು ಸಾಧ್ಯವಾಗ್ತಾ ಇರಲಿಲ್ಲ. ಶಾಲೆಯ ನಿಯಮ ನಿಬಂಧನೆಗಳಿಂದ ಸಂಪೂರ್ಣ ದೂರವಾಗಿ ಮಕ್ಕಳ ಜೊತೆ ಮಕ್ಕಳಾಗಿ ಬಿಡುವ ಶಿಕ್ಷಕರು, ಮಕ್ಕಳಲ್ಲಿ ಕುಟುಂಬದ ಕಲ್ಪನೆಯನ್ನ ಹುಟ್ಟು ಹಾಕುವ ಹೊಸ ಶಿಕ್ಷಣ ವ್ಯವಸ್ಥೆ ಬಹುಶಃ ನಮ್ಮ ನಾಡಿನ ಶಿಕ್ಷಣವನ್ನ ಮತ್ತಷ್ಟು ವೈವಿಧ್ಯಪೂರ್ಣವಾಗಿಸಲು ಕಾರಣವಾಗಬಹುದು. ಇದನ್ನು ತಯಾರಿಸಿಬಿಟ್ಟು ನಾವು ಬ್ಲಾಕಿನ ಎಲ್ಲ ಶಾಲೆಗಳಿಗೆ ಇದರ ಪ್ರತಿಗಳು ನಾವು ಸಿಗುವಂತೆ ಮಾಡಿದೆವು. ಇದರಲ್ಲಿ ಮುಖ್ಯವಾಗಿ ಎಲ್ಲ ಮಕ್ಕಳನ್ನು, ಅಂದರೆ ನಮ್ಮಲ್ಲಿ 3 ವಿಧದ 3 ಕೋಣೆಯ ಮಕ್ಕಳು, ಕಾಲ್ಪನಿಕ ಕೋಣೆಗಳಿಂದ ಇದೆ ಈ ವಿದ್ಯಾಗಮ ಕಾರ್ಯಕ್ರಮದಲ್ಲಿ. ಈ 3 ವಿಧದ ಮಕ್ಕಳನ್ನು ಸಹ ಒಂದು ಒಳ್ಳೆಯ ರೀತಿಯಲ್ಲಿ ರೀಚ್ ಆಗಬೇಕು ಎನ್ನುವಂಥ ದೃಷ್ಟಿಯಿಂದ ನಾವು ಈ ಕಲಿಕಾ ಕಾರ್ಡ್ಗಳನ್ನು ತಯಾರಿಸಿದ್ದೇವೆ. ಇದರಲ್ಲಿ ಆನ್ಲೈನ್ ತರಗತಿಗಳು ಮತ್ತು ಆಫ್ಲೈನ್ ತರಗತಿಗಳು ಎಲ್ಲ ರೀತಿಯಲ್ಲಿ ಇದು ಅನುಕೂಲವಾಗಿದೆ.
ಕಡಲ ತೀರದ ಭಾರ್ಗವ ಡಾಕ್ಟರ್ ಶಿವರಾಮ್ ಕಾರಂತ, ಪುತ್ತೂರಿನ ಮಕ್ಕಳ ಮಂಟಪದ ಶಿಕ್ಷಣ ತಜ್ಞ ಡಾಕ್ಟರ್ ಸುಕುಮಾರ್ ಗೌಡ ಅವರು ಬಹಳ ಹಿಂದಿನಿಂದಲೂ ಕೊಠಡಿಯೊಳಗಿನ ಶಿಕ್ಷಣಕ್ಕಿಂತ ಪರಿಸರದ ಶಿಕ್ಷಣವೇ ಮಕ್ಕಳಿಗೆ ಅಗತ್ಯ. ಮಕ್ಕಳ ಬದುಕಿಗೆ ಇಂತಹ ಶಿಕ್ಷಣದಿಂದ ಮಾತ್ರ ನ್ಯಾಯ ಒದಗಿಸಬಹುದು ಎನ್ನುವುದನ್ನು ಹೇಳುತ್ತಲೇ ಇದ್ರು. ಅವರ ಚಿಂತನೆಗಳು ಕೋವಿಡ್ ಕಲಿಸಿದ ಪಾಠದಿಂದ ಪ್ರಸ್ತುತ ನಿಜವಾಗ್ತಾ ಇದೆ. ಅನಿಶ್ ಕುಮಾರ್, ವಿ4 ನ್ಯೂಸ್ 24/7 ಪುತ್ತೂರು.